ಅಕ್ಕಿ ತರಲು ಹಣವಿಲ್ಲದೆ ಇದ್ದಲ್ಲಿ ಮನೆಯಲ್ಲಿ ಊಟವಿಲ್ಲದೆ 2-3 ದಿನ ಬರೀ ಹೊಟ್ಟೆಯಲ್ಲೇ ದಿನ ಕಳೆದದ್ದು ಇದೆ. ಒಂದು ಕಿಡ್ನಿ ಕಳೆದುಕೊಂಡ ಪತಿಯ ಚಿಕಿತ್ಸೆಗೆ ಹಣ ಹೊಂದಾಣಿಕೆ ಮಾಡುವುದೇ ಜೀವನವಾಗಿ ಬಿಟ್ಟಿದೆ. 90ರ ಹರೆಯದ ಅನಾರೋಗ್ಯದಿಂದ ಇರುವ ಅತ್ತೆಯ ಆರೈಕೆಯು ಮುರುಕಲು ಮನೆಯೊಂದಿಗಿನ ಜವಾಬ್ದಾರಿಯೂ ಜೊತೆಗಿದೆ. ಇದು ಕುಂಪಲ ಆಶ್ರಯ ಕಾಲೋನಿ ನಿವಾಸಿ ಬಿಲ್ಲವ ಕುಟುಂಬಕ್ಕೆ ಸೇರಿದ ಪುಷ್ಪ ಎಂಬ ಒಂಟಿ ಮಹಿಳೆಯ ಜೀವನದ ಹೋರಾಟ. 20 ವರ್ಷಗಳ ಹಿಂದೆ ಕುಂಪಲ ಆಶ್ರಯ ಕಾಲೋನಿ ನಿವಾಸಿ ವಿಶ್ವನಾಥ್ ಎಂಬುವರನ್ನ ಪುಷ್ಪ ವಿವಾಹವಾಗಿದ್ರು. ಆರಂಭದಲ್ಲಿ ಕಷ್ಟದ ಜೀವನವಾದರೂ ವಿಶ್ವನಾಥ್ ಅವರು ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ವಾಚ್ಮ್ಯಾನ್ ವೃತ್ತಿಗೆ ಸೇರಿಕೊಂಡ ನಂತರ ಸಂಸಾರದ ನೌಕೆ ಏರಿಳಿತಗಳಿಲ್ಲದೆ ಹಾಗೆ ಹೋಗ್ತಾ ಇತ್ತು. ಆದರೆ 2 ವರ್ಷದ ಹಿಂದೆ ವಿಶ್ವನಾಥ್ ಅವರಿಗೆ ಅನಾರೋಗ್ಯ ಉಂಟಾಗಿ ತಾವೇ ಕಾರ್ಯನಿರ್ವಹಿಸುತ್ತಿದ್ದ ಆಸ್ಪತ್ರೆಯಲ್ಲಿ ಪರಿಶೀಲನೆ ನಡೆಸಿದಾಗ ಕಿಡ್ನಿಯಲ್ಲಿ ಗೆಡ್ಡೆ ಬೆಳೆದಿರುವುದು ಕುಟುಂಬಕ್ಕೆ ದಿಗ್ಭ್ರಮೆಯನ್ನ ಉಂಟು ಮಾಡಿತ್ತು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ 2 ಲಕ್ಷ ಬೇಕಿರುವುದರಿಂದ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಕುಟುಂಬ ಮುಂದಾಯಿತು. ಗೆಡ್ಡೆ ತೀವ್ರವಾಗಿ ಬೆಳೆದಿರುವುದರಿಂದ ಒಂದು ಕಿಡ್ನಿಯನ್ನ ವೈದ್ಯರ ಸೂಚನೆಯಂತೆ ತೆಗೆಯಲಾಯಿತು. ಚಿಕಿತ್ಸಾ ನಂತರವೂ ವಿಶ್ವನಾಥ್ ಹಾಸಿಗೆ ಹಿಡಿದಿದ್ದಾರೆ. ದುರಾದೃಷ್ಟವೆಂದರೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಪತಿ ಇರುವ ಸಂದರ್ಭ ಮೆಡಿಕಲ್ನಿಂದ ಔಷಧ ತರಲೆಂದು ರಸ್ತೆ ದಾಟಲು ನಿಂತಿದ್ದಾಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಕಾಲು ಮೂಳೆ ಮುರಿತಕ್ಕೊಳಗಾಯಿತು. ಇದೀಗ ರಾಡ್ ಹಾಕಿದ ನಂತರ ಪುಷ್ಪ ಅವರು ದುಡಿಯಲು ಅಸಮರ್ಥರಾಗಿದ್ದಾರೆ. ಈ ನಡುವೆ ಪುಷ್ಪ ಅವರ ಅತ್ತೆ 90ರ ಹರೆಯದ ಕಮಲಾ ಅವರು ನಡೆದುಕೊಂಡು ತಮ್ಮ ಕೆಲಸಗಳನ್ನ ಮಾಡುವ ಸ್ಥಿತಿಯಲ್ಲಿಲ್ಲ. ಅವರ ಎಲ್ಲಾ ಕೆಲಸಗಳನ್ನ ಪುಷ್ಪ ಅವರೇ ಮಾಡಬೇಕಿದೆ. ಕಾಲು ತೀವ್ರ ನೋಯುತ್ತಿದ್ರೂ ತನ್ನಿಂದ ಹೆಚ್ಚು ತೂಕದ ಪತಿಯನ್ನ ಒಂದು ಕಡೆ ಎತ್ತಿಕೊಂಡೇ ಮನೆಯೊಳಗಡೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಇನ್ನೊಂದೆಡೆ ಅತ್ತೆ ಇದ್ದು ಅದೇ ಕತೆ. ಕುಟುಂಬ ಕಂಗೆಟ್ಟು ವೆನ್ಲಾಕ್ ಆಸ್ಪತ್ರೆಯಲ್ಲಿರುವ ಸಂದರ್ಭ ಇವರ ದಯಾನೀಯ ಸ್ಥಿತಿಯನ್ನ ಮನಗೊಂಡು ವೆನ್ಲಾಕ್ ಆಸ್ಪತ್ರೆಯ ವೈದ್ಯರೊಬ್ಬರು ನಡೆದುಕೊಂಡು ಹೋಗಲು ಸಾಧ್ಯವಿಲ್ಲದ ವಿಶ್ವನಾಥ್ ಅವರಿಗೆ ಅಂಗವಿಕಲ ವೇತನ ದೊರಕಿಸಿಕೊಡಲು ಸಹಕರಿಸಿದ್ರು. ಅಲ್ಲದೆ ಚಿಕಿತ್ಸೆಗೆ ಬೇಕಾಗಿರುವ ಹೊರಗಿನ ಸಾಮಗ್ರಿಗಳನ್ನು ಒದಗಿಸಿ ಹೆಸರು ಹೇಳದೆ ಮಾನವೀಯತೆಯನ್ನ ಮೆರೆದರು ಎನ್ನುತ್ತಾರೆ ಪುಷ್ಪ ಅವರು. ಅವು ಹಾಕುಜಿಗೆ ದಾದ ಐಕು ಯಾನ್ ಮತ್ತು ಬರುತ್ತೆ ಆರೆ ಪೂರ ಮಂತು ಕೊಟ್ಟು ಕೊಟ್ಟಾರ ಪೂರ ಇದು ನಿನ್ನ ಜನ ಕಡ ಧ್ಯಾನ ಮಂತು ಕೊಡ್ಬೇಕು ಎಲ್ಲ ಕದ ಡಾಕ್ಟರ್ ಮೇರೆ ಏರು ಡಾಕ್ಟರ್ ಅಂತದರೆ ಆನಂತಾರೆ ಮಂತು ಕೊಡ್ಬೇಕು ಪೂರ ಅಂಗವಿಕಲನ ಪೂರ ಎಂಟದು ಅಂಚ ಅವು ಚೇಂಜ್ ಮಾಡ್ತಾರೆ ಕಾರ್ಡ್ ಮೇರ್ನ ಕಾರ್ಡ್ ವೈಜ್ ಚೇಂಜ್ ಮಾಡ್ತಾರೆ ದಾದ ದಾನ ಬಾರಿ ಜನ ಪುಷ್ಪ ಅವರ ಕುಟುಂಬದ ಸ್ಥಿತಿಯನ್ನ ಕಂಡ ಮೇಘನಾ ಅನ್ನುವ ಮಹಿಳೆ ತಮ್ಮಿಂದಾಗುವಷ್ಟು ಇಲಾಖೆಯಿಂದ ಸಿಗಬೇಕಾದ ಸವಲತ್ತುಗಳು ಸಿಗಲು ಪ್ರಯತ್ನಿಸಿದ್ರು. ಪುಷ್ಪ ಅವರಿಗೆ ಸದಾ ಧೈರ್ಯವನ್ನ ತುಂಬುವ ಕೆಲಸವನ್ನ ಮಾಡಿಕೊಂಡೇ ಬಂದಿದ್ದಾರೆ. ಆದರೆ ಮೇಘನಾ ಅವರು ಹೆಸರು ಮಾತ್ರ ಹೇಳಿಕೊಂಡಿದ್ದಾರೆ ಹೊರತು ತಾವು ಎಲ್ಲಿಯವರು ಎಂಬುದನ್ನ ತಿಳಿಸಿಲ್ಲ. ಕೆಲ ದಿನಗಳ ಹಿಂದೆಯಷ್ಟೇ ಮಂಗಳೂರಿನ ಡಾಕ್ಟರ್ ದಯಾನಂದ ಪೈ ಸತೀಶ್ ಪೈ ಕಾಲೇಜಿನ MSW ವಿಭಾಗದ ವಿದ್ಯಾರ್ಥಿಗಳನ್ನ ಸಮೀಕ್ಷೆಗೆಂದು ಇದೇ ಮನೆಗೆ ಕಳುಹಿಸಿದ್ರು. ವಿದ್ಯಾರ್ಥಿಗಳು ಕುಟುಂಬದ ದಯಾನೀಯ ಸ್ಥಿತಿಯನ್ನ ಕಂಡು ತಾವು ಖುದ್ದಾಗಿ ಸೋಮೇಶ್ವರ ಪುರಸಭೆಗೆ ಪತ್ರ ಬರೆದು ಒಂಟಿಯಾಗಿ ಸಂಕಷ್ಟದ ಕುಟುಂಬಕ್ಕಾಗಿ ಹೋರಾಡುತ್ತಿರುವ ಪುಷ್ಪ ಅವರಿಗೆ ಸಹಕರಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆರೆ ಭಾರಿ ಬಂಗ ಏನಂದು ಕುಲ್ಲಾದ ಆರೆ ಬೇರೆ ಪೈಪ್ ಚೇಂಜ್ ಮಾಡ್ತಾರೆ ಮಸ್ತ್ ಕಾಟ್ಕೊಂಡು ಆರೆ ಅವೊಂದು ಮಸ್ತ್ ಎಕ್ಕು ಉಪಕಾರ ಆಗ್ತದೆ ಮೇಡಮ್ ಅಂತ ಒಟ್ಟಾದ ಗೊತ್ತಿತ್ತು ಮೇಘನಂತ ಬರ್ತಾನೆ ಉದಾ ಪಂಪಡಿಗೆ ಅಂತ ಅಂಚೆ ಮೂರನ್ನು ಜೋಕ್ಲೇಟ್ ಹಾಕಿ ಟೆನ್ಷನ್ ದಿಕ್ಕು ಪಾತ್ರೆ ಬಲ್ಲಿ ಜೋಕ್ಲೇಟ್
ಉಡುಪಿ, ದಕ್ಷಿಣ ಕನ್ನಡ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿರುವ ಬಿಲ್ಲವ ಸಂಘಟನೆ ತಮ್ಮ ಸಮುದಾಯದ ಅಶಕ್ತ ಮಹಿಳೆಯರ ನೆರವಿಗೆ ಮುಂದಾಗಬೇಕಿದೆ. ಜಾಗತೀಕರಣದ ಯುಗದಲ್ಲಿ ಊಟಕ್ಕೆ ತಾತ್ವಾರ ಉಂಟಾಗಿರುವುದು ವಿಪರ್ಯಾಸ. ಈ ಕೂಡಲೇ ಸಮುದಾಯದ ಸಂಘಟನೆಗಳು ಮಹಿಳೆಯ ಕುಟುಂಬದ ಆಗುಹೋಗುಗಳನ್ನು ಗಮನಿಸಿ ಮುರುಕಲು ಮನೆಯ ದುರಸ್ತಿ, ಅನಾರೋಗ್ಯಕ್ಕೀಡಾದವರಿಗೆ ಚಿಕಿತ್ಸೆ ಒದಗಿಸುವಂತೆ ಸಹಕರಿಸಿ ಆತ್ಮಹತ್ಯೆಯಂತಹ ನಿರ್ಧಾರವನ್ನು ತೆಗೆದುಕೊಂಡಿರುವ ಮಹಿಳೆಗೆ ಬದುಕುವ ಆತ್ಮವಿಶ್ವಾಸವನ್ನು ತುಂಬುವ ಮನಸ್ಸು ಮಾಡಬೇಕಿದೆ. ಎಲ್ಲ ಕೋಲೆ ತುಂಬಿಟ್ಟು ಜೈದಿ ನಾವು ಇರ್ತೇವೆ. ಒಂದು 2 ತಿಂಗಳ ಮುಟ್ಟ ಜೈದಿ ನಾವು ಇರ್ತೇವೆ. ಕಿಡ್ನಿ ತೆತ್ತದಾದ್ರೆ ಅದಕ್ಕೆ ಮನೆ ಮಗುವಿದ್ದನ್ನು ಮಸ್ತ್ ಸಮಯ ಅದಕ್ಕೆ ಇಲ್ಲಡೆಲ್ಲ ತಿನ್ನದು ಜಾಜಿ ತಿಂಗಳು ಹುಷಾರಿದ್ದೆ ಕಡಿಕೆ ಪೂರ ಇಟ್ಟೆ ಹೋಗಿದ್ದೆ. ಅದಕ್ಕೆ ಕಡಿಕೆ ಬರ್ತಾನೆ ಅದನ್ನೇ ಮಲ್ಲಾಡಿ ಅವಾಗ ನಾನು ಹಾಸ್ಟೆಲ್ಗೆ ಹೋಗಿದ್ದೆ. ಅದಕ್ಕೆ ಅದನ್ನೇ ಮಲ್ಲ ಏನ ದುಡ್ಡು ಅಥವಾರೊಡ್ಡು ತುಂಡೆ ಅಥವಾರೊಡ್ಡು ಮದ್ದು ಕೊರಿಯರೆ ಇಟ್ಟು ಮಲ್ಲಾಡ. ಅದಕ್ಕೆ ಆಸ್ಪತ್ರೆಗೆ ಅದನ್ನೇನು ಕೂಡ ತೆಗಿತೀವಿ, ಬೆಡ್ ತೆಗಿತೀವಿ ಇನ್ನು ಬಂತೀವಿ. ಅದಕ್ಕೆ ಆ ಇದು ಅಂಚೆನೆ ಇರ್ತೀನಿ. ಇದಕ್ಕೆ ಎಂಕ್ಲ ಡಾಕ್ಟ್ರು ಸದಾನಂದ ಪೂಜಾರಿ ಬರ್ತಿದ್ದು 6 ಜನ ಎಂಕ್ಳಿಗೆ ಬೋಟ್ ಮಾಡಿ ಹೋಯ್ತದೆ ಬರ್ತಿದ್ದು 6 ಆಪ್ಷನ್ ಕೊನೆನಪ್ಪ ಕಾರ್ಯ ಬರ್ತಿದ್ದು ಸರಿ ಮಾಡ್ತಿದ್ದು ಕೊರಿಯೇ ಕೊಟ್ಟು ಇದ್ದೆ ತಿಂಗೊಳ್ಗರ ಚೇಂಜ್ ಕೂಡ ಮಾಡ್ತಾರೆ. ಭಾರಿ ಬಂಗ ಮಾಮಿನ ಬೇರೆ ಕುಡಿಯೇ ಮಸ್ತ್ ಎಂಕ್ಲ ಗಾಡಿ ತಾಕೋದು ಎಲ್ಲ ಬಂಗ ಅನ್ಬೋದು ಬೇನಿಯರ್ ಆಗ್ತದೆ. ಸಹಾಯ ಮಾಡಲು ಇಚ್ಛಿಸುವವರು ಖಾತೆಯ ಹೆಸರು ಪುಷ್ಪ, ಖಾತೆ ಸಂಖ್ಯೆ 36361010055539, ಐಎಫ್ಎಸ್ಸಿ ಕೋಡ್ CNRP 0003634, MICR ಕೋಡ್ 5750150050, ಕೆನರಾ ಬ್ಯಾಂಕ್ ಗ್ರಾಮಚಾಪಡೆ ಬ್ರಾಂಚ್. ಆರಿಫ್ ಕಲ್ಕಟ, V4 ನ್ಯೂಸ್, ಉಳ್ಳಾಲ.